ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ರಾಜ್ಯದ ಕರಾವಳಿ ಸಹಿತ ರಾಜ್ಯದ ಹಲವು ಕಡೆಗಳಲ್ಲಿ ನಿನ್ನೆ ಸಂಜೆಯಿಂದಲೇ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾಸರಗೋಡು ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಸುರಿತಾ ಇದೆ. ಮಂಗಳೂರಿನಲ್ಲಿ ನಿನ್ನೆ ಸಂಜೆ ಆರಂಭಗೊಂಡಂತಹ ಮಳೆ ಇನ್ನೂ ಕೂಡ ಪೂರ್ತಿಯಾಗಿ ಬಿಟ್ಟಿಲ್ಲ. ಇಂದು ಬೆಳಗ್ಗೆ ಮುಂದುವರೆದಂತಹ ಮಳೆ ಮಧ್ಯಾಹ್ನ ತನಕ ಬಿರುಸಾಗಿಯೇ ಇತ್ತು. ಏಕಾಏಕಿ ಮಳೆ ಕಂಡು ಜನ ಸಂತಸಪಟ್ಟರು. ತುರ್ತು ಕೆಲಸಕ್ಕೆ ಹೋಗೋರು ತೆರಳಲಾಗದೆ ಸಂಕಟ ಕೂಡ ಪಟ್ಟರು. ಭಾರೀ ಗಾಳಿ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಹಾನಿ ಉಂಟಾಗಿರುವಂತಹ ಬಗ್ಗೆಯೂ ಕೂಡ ವರದಿಯಾಗಿದೆ. ಮಂಗಳೂರಿನ ಲಾಲ್ಬಾಗ್ನಲ್ಲಿ ರಸ್ತೆ ಮೇಲೆ ಮರವೊಂದು ಉರುಳಿ ಬಿದ್ದಂತಹ ಪರಿಣಾಮ ವಿದ್ಯುತ್ ಕಂಬಗಳಿಗೆ ಹಾನಿ ಉಂಟಾಗಿದೆ. ಕೂಡಲಲ್ಲಿಗೆ ಧಾವಿಸಿದಂತಹ ಮರ ತೆರವುಗೊಳಿಸುವಂತಹ ಕೆಲಸದ ಅಗ್ನಿಶಾಮಕ ತಂಡ, ಮಂಗಳೂರು ನಗರ ಪಾಲಿಕೆ ಗ್ಯಾಂಗ್ಮನ್ಗಳು ತಂಡ ಮರವನ್ನು ತೆರವುಗೊಳಿಸಿದೆ. ಕೊಡಿಯಾಲ್ಗುತ್ತುವಿನ ಸಿಲ್ವರ್ ಲೈನ್ನಲ್ಲಿ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಬಂಟ್ವಾಳ ತಾಲೂಕಿನ ಜಕ್ರಿಬೆಟ್ಟು ಬಳಿಯ ಪಲ್ಲಿಕಂಡದಲ್ಲಿ ಸಿಸಿಲಿಯಾ ಪಿಂಟೋ ಎಂಬುವರ ಮನೆ ಕುಸಿದು ಬಿದ್ದಂತಹ ಘಟನೆ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಆಗಿಲ್ಲ. ವಿಟ್ಲ ಸಮೀಪದ ಕೇಪು ಗ್ರಾಮದ ಅಡ್ಯನಡ್ಕ, ಸಾರಡ್ಕ, ಕೊಲ್ಲಪದವು, ನೆಕ್ಕರೆ, ಕೋಡಂದೂರು, ಕೇಪು ಪದವು ರಸ್ತೆಯಲ್ಲಿ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಮತ್ತು 6 ವಿದ್ಯುತ್ ಕಂಬ ಉರುಳಿ ಬಿದ್ದಂತಹ ಘಟನೆ ಸಂಭವಿಸಿದೆ. ವಿದ್ಯುತ್ ಸಂಪರ್ಕ ಕಡಿತದಿಂದ ನೀರು ಪೂರೈಕೆಗೂ ಸಮಸ್ಯೆಯಾಗಿತ್ತು. ಬಜ್ಪೆ ಸಮೀಪ ಭೂಕುಸಿತ ಉಂಟಾಗಿದೆ. ಕಾಸರಗೋಡಿನ ವಿವಿಧ ಭಾಗಗಳಲ್ಲಿ ಹಾನಿ ಸಂಭವಿಸಿದೆ. ಇನ್ನು ಹವಾಮಾನ ಇಲಾಖೆಯು ಕರಾವಳಿ ಜಿಲ್ಲೆಗಳಲ್ಲಿ ನಾಳೆ ಕೂಡ ರೆಡ್ ಅಲರ್ಟ್ ಘೋಷಿಸಿದೆ. ಅದಕ್ಕೆ ಹಾಕಿ ಬಿಡು, ಹಂಗೆ ಬೇರೆಗೆ ಕಲಿಸ್ಬೇಕು, ಸ್ವಲ್ಪ ಅಹಂಕಾರ ಉಂಟು.